ಶಿವರಾಯರ ಬಗ್ಗೆ ಕಾರ್ಯಕ್ರಮ ಅಂತ ಹೇಳಿದಾಗ ತುಂಬ ಎಚ್ಚರಿಕೆ ಬೇಕು. ಯಾಕೆಂತಂದರೆ ಇವತ್ತು ಭಾಷೆಯ ಪ್ರಯೋಗ ಅದು ಭಾಷಾ ಮಾಲಿನ್ಯ ಅನ್ನುವುದು ಇಡೀ ದೇಶಾದ್ಯಂತ ಹಬ್ಬಿದೆ, ಬೇಕಾದರೆ ಅಂತಾರಾಷ್ಟ್ರೀಯವಾಗಿಯೂ ಹಬ್ಬಿದೆ. ಭಾಷಾ ಮಾಲಿನ್ಯ, ಭಾಷೆಯನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೇ ಇರುವುದು, ಅಥವಾ ಗೊತ್ತಿದ್ದು ಎಷ್ಟು ಕೆಟ್ಟದಾಗಿ ನಾನು ಮಾತನಾಡಬಹುದು ಮತ್ತು ಅರ್ಥಹೀನವಾಗಿ ಮಾತನಾಡಬಹುದು ಅನ್ನೋ ಒಂದು ಸ್ಪರ್ಧೆ ಅಂತಾರಾಷ್ಟ್ರೀಯವಾಗಿಯೇ ನಡೀತಾ ಇದೆ. ಮೊಳಹಳ್ಳಿ ಶಿವರಾಯರ ವಿಚಾರವನ್ನು ಯಾಕೆ ನಾನು ಇಲ್ಲಿ ಹೇಳಿದೆ ಅಂತಂದರೆ, ಮೊಳಹಳ್ಳಿ ಶಿವರಾಯರು ಈ ಸಹಕಾರಿ ಸಭೆಗಳಿಗೆಲ್ಲ ಹೋದರೆ ಮಾತನಾಡ್ತಾ ಇದ್ದದ್ದು ಅತ್ಯಂತ ಕಡಿಮೆ, ತುಂಬ ಕಡಿಮೆ ಮಾತನಾಡ್ತಾ ಇದ್ದದ್ದು. ಆದರೆ ಆಡಿದ ಮಾತು ಮಾತ್ರ ಅಷ್ಟು ಪರ್ಫೆಕ್ಟ್, ಅಷ್ಟು ಸ್ಪಷ್ಟವಾಗಿ ಮತ್ತು ಮನಸ್ಸಿನಲ್ಲಿ ಕೂತುಕೊಳ್ಳುವ ಹಾಗೆ ಮಾತನಾಡ್ತಾ ಇದ್ರು ಅಂತ. ಭಾಷೆಯನ್ನು ಹೇಗೆ ಬಳಸಬೇಕು ಅಂತ ಹೇಳೋದು ಒಂದು ದೊಡ್ಡ ವಿಷಯ. ಅದು ತುಂಬ ಮಾತನಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಈಗ ನೋಡಿ, ಪಂಪ ಒಂದು ಕಡೆ ಬಳಸ್ತಾನೆ, ಸುಳ್ಪಡೆಯಲಪ್ಪದು ಕಾಣ ಮಹಾಜಿರಂಗದೋಳು ಅಂತೇಳಿ. ಅದು ನಾವು ಮಾಡಿದ್ದೆಲ್ಲ ನಮಗೆ ಮತ್ತೆ ತಿರುಗಿ ಬರ್ತದೆ, ನಾವು ಅದಾಗ್ತದೆ ಇದಾಗ್ತದೆ ಅಷ್ಟೆಲ್ಲ ಹೇಳುವುದನ್ನು ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸೋ. ಭಾಷೆಯ ಬಳಕೆಗೆ ಇರುವ ಮಹತ್ವ ಅಡಿಗರು ಬಳಸಿದರು. ಹುತ್ತಗಟ್ಟದ ಚಿತ್ತ ಕೆತ್ತೀತೇನವ ಅಂತ ಪುರುಷೋತ್ತಮನ ರೂಪುರೇಖೆ ಅಂತೇಳಿ ಒಂದು ವಾಲ್ಮೀಕಿಯ ಒಂದು ಮನಸ್ಥಿತಿ ಹೇಗಿತ್ತು ಅನ್ನುವುದನ್ನು ಒಂದು 5 ಪುಟದಲ್ಲಿ ಬರೆಯಬಹುದಾದ್ದನ್ನು ಅವರು ಒಂದೇ ಸಾಲಿನಲ್ಲಿ ಹೇಳಿದರು. ಅತ್ಯಂತ ಕಡಿಮೆ ಪದಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಭಾಷೆಯ ಬಳಕೆಯ ವಿಧಾನ ಗೊತ್ತಿರಬೇಕಷ್ಟೆ. ಭಾಷೆಗೆ ಒಂದು ನಾದದ ಶಕ್ತಿಯೂ ಇದೆ. ಬೇಂದ್ರೆ ಅವರನ್ನು ನೋಡಿದರೆ ಗೊತ್ತಾಗ್ತದೆ. ಉದ್ಬುದ್ಧ ಶುದ್ಧ ಆಕಾಶದುದ್ದದರೆ ಗಿಳಿಯಲಿದ್ದದೀರೆ ಅಂತ ಹೇಳಿದಾಗ ಮೇಲಿನಿಂದ ನೀರು ಕೆಳಗೆ ಬೀಳುವ, ಮಳೆ ಬೀಳುವ ಸೌಂಡ್ ರಿದಮ್ಮು ಕಿವಿಯಲ್ಲಿ ರಿಪೀಟ್ ಆಗ್ತದೆ. ಮುಂದಿನ ಹಂತದಲ್ಲಿ ಸುರವಾರಿಜಾತವರ ಪಾರಿಜಾತ ತಾರಾ ಕುಸುಮದಿಂದೆ ಅಂತ ಹೇಳಿದಾಗ ನೀರು ಹರಿದುಕೊಂಡು ಹೋಗುವ ನಾದ ಕಿವಿಗೆ ಬರ್ತದೆ. ಅದು ಒಂದು ಅರ್ಥವನ್ನು ಕೊಡ್ತದೆ. ಅಂದರೆ ಮೊಳಹಳ್ಳಿ ಶಿವರಾಯರನ್ನು ನೆನಪು ಮಾಡಿಕೊಳ್ಳುವಾಗ ಅದು ಈ ಸಂದರ್ಭದಲ್ಲಿ ಅವರ ಭಾಷಾ ಪ್ರಯೋಗ ಮತ್ತು ಅತ್ಯಂತ ಕಡಿಮೆ ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತೇಳಿ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದ ಒಂದು ಮಹತ್ವದ ವಿಚಾರ. ನಾನು ಆ ಕಾರಣಕ್ಕಾಗಿ ಹೇಳಿದೆ, ಅಧ್ಯಕ್ಷರನ್ನು ಅಡ್ರೆಸ್ ಮಾಡಿ ಮಾತನಾಡಲಿಕ್ಕೆ ಶುರು ಮಾಡಿದೆ, ಕಡಿಮೆ ಮಾತಾಡುವ. ಕೆಲವು ಸಲ ಭಾಷಣದಲ್ಲಿ ಏನಾಗ್ತದೆ ಅಂದರೆ ಸಭಾಕಂಪ, ಸ್ಟೇಜ್ ಫಿಯರ್ ಇರ್ತದೆ. ನನಗೆ ಸ್ಟೇಜ್ ಫಿಯರ್ ಆಗೋದು ನಿಮ್ಮನ್ನು ನೋಡಿ, ಇನ್ನು ನಿಮಗೆ ಸ್ಟೇಜ್ ಫಿಯರ್ ಆಗೋದು ಇರ್ತದೆ. ಇವ ಭಾಷಣ ನಿಲ್ಲಿಸ್ತಾನೋ ಇಲ್ಲೋ ಅಂತ. ನಾನು ನಿಲ್ಲಿಸ್ತೇನೆ, ನನಗೆ 15ರಿಂದ 20 ನಿಮಿಷ ಹೇಳಿದ್ದಾರೆ, ಅಷ್ಟರೊಳಗೆ ನಿಲ್ಲಿಸ್ತೇನೆ ನಾನು. ಅದೊಂದು ಧೈರ್ಯವನ್ನು ಪ್ರಾರಂಭದಲ್ಲಿ ಕೊಡಬೇಕು ಅಂತ. ಈ ಅಧ್ಯಯನ ಕೃತಿಯ ಬಗ್ಗೆ ಮಾತನಾಡುವಾಗ ನಾನು 2 ಅಂಶಗಳನ್ನು ಹೇಳಬೇಕು. ಒಂದು, ಲೇಖಕನಾಗಿ ಈ ಅಧ್ಯಯನ ಕೃತಿಯ ಬಗ್ಗೆ 2 ಮಾತುಗಳು. ಇನ್ನೊಂದು, ಮೊಳಹಳ್ಳಿ ಶಿವರಾಯರ ಜನ್ಮದಿನ ಅನ್ನುವ ಕಾರಣಕ್ಕಾಗಿ ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು. ಇಲ್ಲಿ ಕರಾವಳಿಯನ್ನು ಕಟ್ಟಿದ 3 ಮಹನೀಯರು, ಅವರಲ್ಲಿ ಒಬ್ಬರು ಮೊಳಹಳ್ಳಿ ಶಿವರಾಯರು ಪ್ರಾರಂಭಿಕ ಅವಧಿಯಲ್ಲಿ. ಆಮೇಲೆ ಎಲ್ಲರೂ ಅದನ್ನು ಬೆಳೆಸ್ತಾ ಹೋದರು. ಒಬ್ಬರು ಕುದ್ಮಲ್ ರಂಗರಾಯರು ಸಮಾಜ ಸುಧಾರಣೆ, ಇನ್ನೊಬ್ಬರು ಕಾರ್ನಾಡ್ ಸದಾಶಿವರಾಯರು ಸ್ವಾತಂತ್ರ್ಯ ಹೋರಾಟದ, 3ನೇಯವರು ಮೊಳಹಳ್ಳಿ ಶಿವರಾಯರು ಆರ್ಥಿಕ ರಂಗದಲ್ಲಿ. ಈಗ ಇಡೀ ಭಾರತದ ಬ್ಯಾಂಕಿಂಗಿನ ತೊಟ್ಟಿಲು ಅಂತೇಳಿ ಹೇಳಿ ದಕ್ಷಿಣ ಕನ್ನಡ ಕರೆಯಲ್ಪಟ್ಟಿತ್ತು ಅಂತ ಹೇಳಿದರೆ ಇವರ ಕೊಡುಗೆಗಳು ಬಹಳ ಇವೆ. ಈ ಹಿನ್ನೆಲೆಯಲ್ಲಿ ಮೊಳಹಳ್ಳಿ ಶಿವರಾಯರ ಬಗ್ಗೆ ಹರೀಶಾಚಾರ್ಯ ಅವರು ನನ್ನ ಹತ್ರ ಬಂದರು. ಅವರು, ನಾನು ನಿಜವಾಗಿ ಆದರೆ ನಾನು ಬರೆಯುವುದಿಲ್ಲ, ಅದು ಕೆಲಸ ತುಂಬ ಆಗ್ತದೆ, ಅದು ಸಾಧ್ಯ ಇಲ್ಲ, ಯಾರನ್ನಾದರೂ ಬೇರೆ ನೋಡ್ಬೋದು ಅಂತೇಳಿ ನಾನು ಸಲಹೆಗಳನ್ನೆಲ್ಲ ಕೊಟ್ಟೆ. ಆಮೇಲೆ ಒಂದಷ್ಟು ಡಿಸ್ಕಷನ್ ಆಯಿತು, ಇಲ್ಲ ನೀವೇ ಬರೀಬೇಕು ಅಂತ. ಆಯಿತು, ಬರೆಯುವ ಅಂತೇಳಿ ಹೇಳಿ ಒಪ್ಕೊಂಡೆ. ಇದರ ಸಮಸ್ಯೆ ಏನು ಅಂತ ಹೇಳಿದರೆ ರಿಸರ್ಚಿಗೆ ಬಹಳ ಕಷ್ಟ. ಯಾಕಂದರೆ ಕಡಿಮೆ ಮೆಟೀರಿಯಲ್ ಇರುವುದು ಅವರ ಬಗ್ಗೆ, ದಾಖಲೀಕರಣ ಮಾಡಿದ್ದು ಕಡಿಮೆ. ಎಲ್ಲ ಈ ಓರಲ್ ಹಿಸ್ಟ್ರಿಯ ಬೇಸಲ್ಲಿ ಹೋಗಬೇಕು, ತುಂಬ ಕ್ಷೇತ್ರ ಕಾರ್ಯಗಳನ್ನೆಲ್ಲ ಮಾಡಬೇಕಾದಂಥ ಅವಶ್ಯಕತೆ ಬಂತು. ಆವಾಗ ಹರೀಶ್ ಆಚಾರ್ಯ ಅವರು ಒಂದು ಸಂಶೋಧನೆ ಚೆನ್ನಾಗಿ ಬರಬೇಕಾದ್ರೆ ಹೇಗೆ ಇದು ಸಪೋರ್ಟ್ ಬೇಕಾಗ್ತದೆ ಅಂತ. ನಾನು ಮನೆಗೆ ಹೋದ ಎಲ್ಲ ಕಡೆಗೆ ಹೋಗಲಿಕ್ಕೆ ನನಗೆ ವಾಹನದ ವ್ಯವಸ್ಥೆ ಅದು ಇದು ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಆ ಸಪೋರ್ಟ್ ಇದ್ದದರಿಂದಾಗಿ ಈ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮಾಡುವುದು ಸಾಧ್ಯವಾಯಿತು. ಅನೇಕ ಸಂದರ್ಭದಲ್ಲಿ ನಾವು ಹಣವನ್ನು ನಿರ್ಲಕ್ಷಿಸ್ತೇವೆ, ಹಣವನ್ನು ನಿರ್ಲಕ್ಷಿಸಬಾರ್ದು. ಹಣ ಅನ್ನೋದು ಒಂದು ಅತ್ಯಂತ ಪವರ್ಫುಲ್ ಆದಂಥ ಇದದು. ಅದನ್ನು ಹೇಗೆ ಬಳಸಬೇಕು ಅನ್ನೋದರ ಬಗ್ಗೆ ರಿಸರ್ವೇಷನ್ಸ್ ಇರ್ಬೋದು, ಅದು ಬೇರೆ. ಆ ರೀತಿಯ ಸಪೋರ್ಟನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಇದನ್ನು ಒಂದು ಸಿನಿಮಾವಾಗಿ ಮಾಡಬೇಕು ಅಂತೇಳಿ ಹೇಳುವ ಒಂದು ಅಪೇಕ್ಷೆ ಇದೆ ಅವರಿಗೆ. ಬಹುಶಃ ಸಹಕಾರದ ಮೂಲಕವೇ ಅದನ್ನು ಮಾಡ್ಬೋದು ಅಂತ ಅನ್ನಿಸ್ತದೆ. ಸಹಕಾರದ ಮೂಲಕ ಮಾಡಿದರೆ ಅದು ಮೊದಲ ಸಹಕಾರಿ ಸಿನಿಮಾ ಅಂತೇಳಿ ಹೇಳಿ ಅದೊಂದು ಟ್ಯಾಗ್ಲೈನ್ ಬರ್ತದೆ. ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಅವರ ಒಂದು ಸಪೋರ್ಟು ಇದಕ್ಕೆ ಬಹಳ ಇದಾಯಿತು. ಮತ್ತು ನಿನ್ನೆ ಅವರೇ ಪುಸ್ತಕವನ್ನು ತಗೊಂಡು ಬಂದ್ರಂತೆ. ಆ ಪುಸ್ತಕವನ್ನು ನಾನೇ ತಗೊಂಡು ಹೋಗಬೇಕು ಅಂತೇಳಿ
ಅವರಿಗೆ ಮೊಳಹಳ್ಳಿ ಶಿವರಾಯರ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಮತ್ತು ಭಕ್ತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದನ್ನು ನಾನು ಅಭಿನಂದಿಸ್ತೇನೆ. ನಾನು ಆ ಶ್ರದ್ಧೆ ಮತ್ತು ಭಕ್ತಿಗೆ ಮಣಿದು ಇದನ್ನು ನಾನು ಮಾಡುವ ಅಂತೇಳಿ ಒಪ್ಕೊಂಡದ್ದು ಈ ಒಂದನೇ ಅಂಶ. ಎರಡನೇದು, ಇವತ್ತು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಇದು ಮೊಳಹಳ್ಳಿ ಶಿವರಾಯರ ಕಾಲದಿಂದಲೂ ಕೂಡ ತುಂಬ ಸೂಕ್ಷ್ಮತೆಯ ಅವಶ್ಯಕತೆ ಇರುವ ಕ್ಷೇತ್ರ. ಏನಂದರೆ ಇಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಮಹಿಳೆಯರು, ಪುರುಷರು ಎಲ್ಲರೂ ಸೇರ್ತಾರೆ. ಈ ಎಲ್ಲರೂ ಸೇರಿದಾಗ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುವಂಥ ಜವಾಬ್ದಾರಿ ನಾಯಕತ್ವಕ್ಕೆ ಬೇಕಾಗ್ತದೆ. ವರ್ತಮಾನದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದೋ ಒಂದು ಜಾತಿಗೋ, ಒಂದು ಧರ್ಮಕ್ಕೋ, ಒಂದು ಒಲವಿಗೋ ಅಥವಾ ಒಂದು ಪ್ರದೇಶಕ್ಕೋ ಸೇರಿದವನೇ ಆಗಿರ್ತಾನೆ. ಹಾಗಿರುವಾಗ ಈ ಎಲ್ಲರನ್ನೂ ಒಳಗೊಳಿಸಿ ಒಟ್ಟಾಗಿ ಹಿಡಿದುಕೊಂಡು ಹೋಗುವಂಥ ಸವಾಲು ಮೊಳಹಳ್ಳಿ ಶಿವರಾಯರ ಕಾಲಕ್ಕಿಂತಲೂ ಇವತ್ತಿನ ಕಾಲದಲ್ಲಿ ಜಾಸ್ತಿ. ಆ ಕೆಲಸವನ್ನು ರಾಜೇಂದ್ರ ಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹೀಗೆ ಅವರದನ್ನು ಸಾಧಿಸುವುದಿದೆ ಅಲ್ಲ, ಒಂದು ರೀತಿಯಾದ ಮೊಳಹಳ್ಳಿ ಶಿವರಾಯರ ಲೆಗೆಸಿಯನ್ನು, ಆ ಲೆಗೆಸಿಯನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು. ಇದು ಬಹುದೀರ್ಘಕಾಲ ಮುಂದುವರಿಬೇಕಾದಂಥ ಯಾನ. ಅವರು ಕೂಡ ಈ ಪುಸ್ತಕದ ರಚನೆಯಲ್ಲಿ ಅವರದ್ದು ಪಾಲುದಾರಿಕೆ ಇದೆ ಅಂತ ಹರೀಶಾಚಾರ್ಯರು ಹೇಳಿದರು. ನನಗೆ ಅವರನ್ನು ಹೆಚ್ಚು ಪರಿಚಯ ಇಲ್ಲ, ಸಭೆಯಲ್ಲಿ ನೋಡಿದಷ್ಟೇ ಪರಿಚಯ ಇರೋದು. ಇದು ಬಹಳ ಮಹತ್ವದ ಅಂಶ, ಎಲ್ಲರನ್ನೂ ಒಳಗೊಳಿಸಿಕೊಂಡು ಹೋಗುವಂಥದ್ದು. ಮತ್ತು ನವೋದಯ ಸಂಘಗಳು ಇದರ ಮುಖಾಂತರ ಬಡವರನ್ನು ರೀಚ್ ಆಗುವಂಥ ಪ್ರಯತ್ನಗಳು, ಇದನ್ನೆಲ್ಲ ಮಾಡಿದಂಥ ಎರಡನೆಯ ಅಂಶ. ಇಲ್ಲಿ ಸಹಕಾರಿ ಕ್ಷೇತ್ರ ಅನ್ನೋದು ಒಂದು ವಿಶಿಷ್ಟ ಆರ್ಥಿಕ ರಚನೆ. ಇದು ಬಂಡವಾಳಶಾಹಿ ಬಂಡವಾಳವಾದಿ ಮಾದರಿಯೂ ಅಲ್ಲ, ಸರ್ಕಾರೀಕರಣದ ಸಮಾಜವಾದಿ ಮಾದರಿಯೂ ಅಲ್ಲ. ಸಮಾಜವಾದದ ಆಶಯ ಇದೆ, ಆದರೆ ಸರ್ಕಾರವೇ ಎಲ್ಲವನ್ನು ಮಾಡುವಂಥದ್ದಲ್ಲ, ಸಾಮೂಹಿಕ ಒಡೆತನದಲ್ಲಿ ನಿರ್ವಹಿಸಿಕೊಂಡು ಹೋಗುವಂಥದ್ದು. ಇವೆರಡರ ನಡುವೆ ನಿಲ್ಲುವಂಥ ಒಂದು ಅರ್ಥಪೂರ್ಣವಾದಂಥ ವ್ಯವಸ್ಥೆ ಸಹಕಾರಿ ವ್ಯವಸ್ಥೆ ಅಂತೇಳಿ ಹೇಳುವಂಥದ್ದು. ಈ ದಿಶೆಯಲ್ಲಿ ಇವತ್ತಿನ ಸಹಕಾರಿಗಳು ಮೊಳಹಳ್ಳಿ ಶಿವರಾಯರ ಕಾಲಮಾನವನ್ನು ಮರು ಸಾಕಾರಗೊಳಿಸಿಕೊಳ್ಳುವುದು ಸಾಧ್ಯವಾಗಬೇಕು ಅನ್ನುವಂಥದ್ದು ಈ ಜನ್ಮದಿನಾಚರಣೆಯ ಆಶಯವಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ಮೊಳಹಳ್ಳಿ ಶಿವರಾಯರನ್ನು ಇವತ್ತು ನಾವು ಗ್ರಹಿಸುವಾಗ ಅವರ ಯಾವ ಹಿನ್ನೆಲೆಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾನು ವಿಸ್ತಾರವಾಗಿ ಒಂದು 2 ಗಂಟೆ ಹೇಳ್ಬೋದು. ಅದರ ಬಗ್ಗೆ ಅಷ್ಟೆಲ್ಲ ಸಮಯ ಇಲ್ಲ, ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಮೊದಲನೇದು, ಅವರ ಕ್ರಿಯಾಶೀಲವಾದ ಇನ್ನೋವೇಟಿವ್ ಆದಂಥ ಅಪ್ರೋಚ್ಗಳು. ನೋಡಿ, ವಿದ್ಯುತ್ ಸಂಪರ್ಕ ಇಲ್ಲದ ಕಾಲದಲ್ಲಿ ಪುತ್ತೂರಿಗೆ ಅವರು ಈ ಲ್ಯಾಂಪನ್ನು ಬಳಸಿ ಬೀದಿ ದೀಪವನ್ನು ಹಾಕಿಸಿದರು. ಪುತ್ತೂರು ಪೇಟೆಯಲ್ಲಿ ಲ್ಯಾಂಪ್ ಬಳಸಿ ಬೀದಿ ದೀಪವನ್ನು ಹಾಕಿ ಪುತ್ತೂರು ಟೌನ್ ಬ್ಯಾಂಕ್ ಅದನ್ನು ನೋಡಿಕೊಳ್ತಾ ಇತ್ತು. ಟೌನ್ ಬ್ಯಾಂಕಿನ ಜವಾಬ್ದಾರಿಯಲ್ಲಿ ಅದು ನಡೀತಾ ಇತ್ತು. ಎರಡನೇದು, ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಅವರು ಈ ಹೈಬ್ರಿಡ್ ಹೈನುಗಾರಿಕೆಯನ್ನು ಹೇಗೆ ಮಾಡುವುದು ಅಂತೇಳಿ ಹೇಳೋದನ್ನು ಆವಿಷ್ಕಾರ ಮಾಡಿದ್ರು. ಪುತ್ತೂರು ಟೌನ್ ಬ್ಯಾಂಕಲ್ಲಿ ಒಂದು ದೊಡ್ಡ ಕೋಣ ಇದನ್ನೆಲ್ಲ ಸಾಕಿದಂಥ ಒಂದು ಘಟನೆಗಳು ಕೂಡ ಅಲ್ಲಿ ನಡೆದಿದೆ ಅಂತೇಳೋದು. ಇದು ಸಾಂಕೇತಿಕವಾಗಿ ನಾನು ಕೆಲವು ವಿಚಾರಗಳನ್ನು ಮುಂದೆ ಇಟ್ಟದಷ್ಟೇ. ಈ ರೀತಿ ಒಂದು ಪ್ರಯೋಗಶೀಲತೆ ಮತ್ತೊಂದು ಆವಿಷ್ಕಾರ ಪ್ರವೃತ್ತಿ ಮೊಳಹಳ್ಳಿ ಶಿವರಾಯರಲ್ಲಿ ಇದ್ದಂಥದ್ದು ಮುಖ್ಯವಾಗ್ತದೆ. ಎರಡನೇದು, ಮೊಳಹಳ್ಳಿ ಶಿವರಾಯರು ಸಹಕಾರಿಯಾಗಿದ್ದಾಗಲೂ ಅವರು ಕೇವಲ ಸಹಕಾರ ಕ್ಷೇತ್ರಕ್ಕೆ ಸೀಮಿತವಾದವರಾಗಿರಲಿಲ್ಲ. ಉಳಿದ ಎಲ್ಲ ಕ್ಷೇತ್ರಗಳನ್ನು ಸಹಕಾರದ ಜೊತೆಯಲ್ಲಿ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಅವರು ಮಾಡಿದರು. ಅವರ ಶೈಕ್ಷಣಿಕ ಪ್ರಯೋಗಗಳು, ಮುಖ್ಯವಾಗಿ ಮೊಳಹಳ್ಳಿ ಶಿವರಾಯರ ಶೈಕ್ಷಣಿಕ ಪ್ರಯೋಗಗಳಲ್ಲಿ ಅವರಿಗೆ ಬಹಳ ಸಶಕ್ತ ಬೆಂಬಲಿಗರಾಗಿ ನಿಂತದ್ದು ಶಿವರಾಮ ಕಾರಂತರು. ಶಿವರಾಮ ಕಾರಂತರಲ್ಲಿ ಪುತ್ತೂರಲ್ಲಿ ಬಾಲವನ ಇತ್ಯಾದಿಗಳ ನಿರ್ಮಾಣದ ಹಿಂದೆಯೂ ಕೂಡ ಮೊಳಹಳ್ಳಿ ಶಿವರಾಯರ ಪಾತ್ರ ಇದೆ, ಅಲ್ಲಿ ಜಾಗ ಕೊಡಿಸುವುದರಲ್ಲಿ ಅಲ್ಲ. ಮತ್ತು ಈ ಮಕ್ಕಳ ಕೂಟಗಳು ಇಂಥದ್ದನ್ನೆಲ್ಲ ಮಾಡಿ ಶೈಕ್ಷಣಿಕ ಆವಿಷ್ಕಾರ ಪ್ರವೃತ್ತಿಯನ್ನು ಅವರು ತಂದುಕೊಂಡಂಥದ್ದು. ಈ ಶಿಕ್ಷಣದಲ್ಲಿ ಅವರು ಏನು ಮಾಡಿದರು ಅಂದರೆ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿಸುವ ಕೆಲಸವನ್ನು ಮಾಡಿದರು. ಅವರು ಪುತ್ತೂರಲ್ಲಿ ಈ ದಸರಾ ಹಬ್ಬವನ್ನು ಆಚರಿಸಿದರು. ದಸರಾ ಹಬ್ಬ ಸುಮಾರು 10-15 ವರ್ಷಗಳ ಕಾಲ ಪುತ್ತೂರಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಆ ದಸರಾ ಹೇಗೆ ಇತ್ತು ಅಂದರೆ ಮೈಸೂರಿನ ದಸರಾದ ಮಾದರಿ ಇಟ್ಟುಕೊಂಡು ಮಾಡಿದ್ದು. ಅದು ಕೇವಲ ದೇವರ ಪೂಜೆಗೆ ಸೀಮಿತ ಆಗಿರಲಿಲ್ಲ. ಅಲ್ಲಿ ವಿದ್ವಾಂಸರ ಚರ್ಚೆಗಳು, ಗೋಷ್ಠಿಗಳು, ಚಿಂತನೆಗಳು, ಶೈಕ್ಷಣಿಕ ಅಂಶಗಳು ಇದೆಲ್ಲವನ್ನೂ ಅವರು ಮಾಡ್ತಾ ಹೋಗಿದ್ರು ಅಂತೇಳಿ ಹೇಳುವಂಥದ್ದು. ಅಂದರೆ ಧರ್ಮ ಮತ್ತು ಸಂಸ್ಕೃತಿಯ ಹಿನ್ನೆಲೆಯನ್ನು ಕೂಡ ಬಳಸಿಕೊಂಡು ಶೈಕ್ಷಣಿಕ ರಂಗವನ್ನು ರೂಪಿಸುವ ಮೂಲಕ ಒಂದು ಆರ್ಥಿಕ ರಚನೆಯನ್ನು ಮಾಡುವಂಥ ಕೆಲಸವನ್ನು ಮೊಳಹಳ್ಳಿ ಶಿವರಾಯರು ಮಾಡಿದರು ಅನ್ನೋದು. ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಆ ಕಾಲಕ್ಕೆ
ಪ್ರಿಂಟಿಂಗ್ ಅನ್ನುವಂಥದ್ದು ಯಾವುದೇ ವಿಚಾರವನ್ನು ವರ್ಗಾಯಿಸಲಿಕ್ಕೆ ಇರುವಂಥ ಬಹಳ ಪವರ್ಫುಲ್ ಆದಂಥ ಇನ್ಸ್ಟ್ರೂಮೆಂಟ್ ಆಗಿತ್ತು. ಇವತ್ತು ಹಾಗೆ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇಲ್ಲದ ಕಾಲ. ಆವಾಗ ಅವರು ಸದಾನಂದ ಮುದ್ರಣಾಲಯ ಅಂತ ಪ್ರಾರಂಭ ಮಾಡ್ತಾರೆ ಪುತ್ತೂರಿನಲ್ಲಿ. ಭಾರತದ ಮೊದಲ ಸಹಕಾರಿ ಮುದ್ರಣಾಲಯ ಅದು, ಮೊಳಹಳ್ಳಿ ಶಿವರಾಯರು ಪ್ರಾರಂಭಿಸಿದಂಥ ಸದಾನಂದ ಮುದ್ರಣಾಲಯ ಅಂತೇಳಿ ಹೇಳುವಂಥದ್ದು. ಅದರ ಮುಖಾಂತರ ವಿಚಾರವನ್ನು ಸ್ಪ್ರೆಡ್ ಮಾಡುವ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ ಅಂತೇಳಿ. ಇನ್ನು ಆ ಕಾಲಮಾನದಲ್ಲಿ ಶೋಷಿತ ಸಮುದಾಯಗಳು ಹೇಗೆ ಇದ್ದವು ಅನ್ನೋದು ಬಹುಶಃ ಎಲ್ಲರಿಗೂ ಅದು ಕಲ್ಪನೆ ಇದೆ. ಅದನ್ನು ಎಲ್ಲರೂ ಈ ಭಾಗದವರೇ ಆದ್ದರಿಂದ ಅದನ್ನು ವಿವರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ಇವತ್ತು ಮೊಳಹಳ್ಳಿ ಶಿವರಾಯರು ನಮಗೆ ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ನಮ್ಮ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕುಗಳ ತವರೂರು ಅಂತ ನಾವು ಭಾಳ ಹೆಮ್ಮೆ ಪಡ್ತಿತ್ತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಆದಷ್ಟು ವಾಣಿಜ್ಯ ಬ್ಯಾಂಕುಗಳು ದೇಶದಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಆಗಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆದಷ್ಟು. ಅದೇ ರೀತಿ ನಮ್ಮ ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಳಹಳ್ಳಿ ಶಿವರಾಯರಿಂದ ಪ್ರಾರಂಭ ಆಗಿ ಇವತ್ತು ಬಲಾಢ್ಯವಾಗಿ ಬೆಳೀತಾ ಇದೆ. ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ನೋಡ್ತಾ ಹೋದರೆ ಅವು ಒಂದಕ್ಕೊಂದು ಮರ್ಜಿ ಹಾಕ್ಕೊಂಡು ಸಿಂಡಿಕೇಟ್ ಇಲ್ಲ, ವಿಜಯ ಇಲ್ಲ, ಕಾರ್ಪೊರೇಷನ್ ಇಲ್ಲ, ಬ್ಯಾಂಕ್ಗಳು ಪುನಃ ಮರ್ಜಿ ಆಗ್ತಾ ಇದೆ. ಬ್ಯಾಂಕ್ ಆಫ್ ಇಂಡಿಯಾ ಇದೆಲ್ಲ ಮರ್ಜಿ ಆಗ್ತಾ ಇದೆ, ಅವರು ಸಂಕುಚಿತಗೊಳ್ತಾ ಇದ್ದಾರೆ. ನಾವೇನು ಮಾಡ್ತೇವೆ ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಾಹರಣೆಗೆ ಹೇಳೋದಾದರೆ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಒಂದು 18 ಕೋಟಿ ಲಾಭ ಮಾಡ್ತದೆ ಹೇಳಿದರೆ, ಕೆಲವು ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಬ್ಯಾಂಕ್ಗಳು 18 ಕೋಟಿ ಲಾಭ ಮಾಡೋದು ಅದು ಸರ್ಕಾರದ ಏನು ಬಡ್ಡಿ ಸಾಲ, ಆ 3% ಸಾಲ ಎಲ್ಲ ಕೊಟ್ಟು ಅಷ್ಟು ಲಾಭ ಮಾಡೋದು ಹೇಳಿದರೆ, ನಾವು ವಾಣಿಜ್ಯ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೆ ಕಾರಣ ನಮ್ಮ ಮೊಳಹಳ್ಳಿ ಶಿವರಾಯರು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ನಮ್ಮ ಜಿಲ್ಲೆ ಆರ್ಥಿಕವಾಗಿ ಬೆಳವಣಿಗೆ ಕಾಣಬೇಕಾಗಿದ್ದರೆ ಸಹಕಾರಿ ಕ್ಷೇತ್ರದ ಪಾತ್ರ ಅದರಲ್ಲಿ ಭಾಳ ದೊಡ್ಡದಿದೆ. ಇಲ್ಲಿ ಯಾವುದೇ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಯಲ್ಲಿ ಸಾಲ ಸಿಕ್ಕಲಿಲ್ಲ ಅಂಥೇಳಿ ಹೇಳುವವರು ಯಾರೂ ಇಲ್ಲ. ಬೇರೆ ಜಿಲ್ಲೆಯಲ್ಲಿ ಹೋದರೆ ಅವನಿಗೊಂದು 25,000 ಸಾಲ ಸಿಗಬೇಕಾಗಿದ್ದರೆ ಕಷ್ಟ ಇದೆ. ಕೆಲವು ಜಿಲ್ಲೆ ನಾನು ಹೆಸರು ಹೇಳೋದಿಲ್ಲ, ಆದರೆ ಇಲ್ಲಿ ಯಾರಿಗೂ ಸಾಲ ಸಿಗೋದಿಲ್ಲ ಅಂತ ಹೇಳೋದಿಲ್ಲ. ಕಾರಣ ಇದಕ್ಕೆ ಹಾಕಿಕೊಂಡಂಥ ಇದಕ್ಕೆ ಏನು ನಮಗೆ ಮೊಳಹಳ್ಳಿ ಶಿವರಾಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಿದ್ದರಿಂದ ಇವತ್ತು ಈ ಸಂಸ್ಥೆಗಳು ಇಷ್ಟು ಬಲಾಢ್ಯವಾಗಿ ಬೆಳೀತಾ ಇದೆ. ಅವರು 87 ವರ್ಷಗಳ ಕಾಲ ಜೀವಿತಾವಧಿಯಲ್ಲಿ ನನ್ನ ಕಂಡಾಗೆ 6 ದಶಕಗಳ ಕಾಲ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ವಕೀಲರ ವೃತ್ತಿಯನ್ನು ಬದಿಗಿಟ್ಟು ಸಹಕಾರಿ ಕ್ಷೇತ್ರದಲ್ಲಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲವನ್ನು ಮಾಡಿ ತೋರಿಸಿದ್ದಾರೆ. ಸ್ಟೋರ್ಸ್ 2ನೇ ಮಹಾಯುದ್ಧದ ಕಾಲದಲ್ಲಿ ನಮಗೆ ಆಹಾರದ ಕೊರತೆ ಬಂದಾಗ ಅವರು ಆಹಾರವನ್ನು ಇಂಪೋರ್ಟ್ ಮಾಡಿಸಿ ಜನರಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸ್ಟೋರ್ಸ್ ಇಲ್ಲಿ ಮಂಗಳೂರಿನಲ್ಲಿ ಇತ್ತು, ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಎಲ್ಲ ರೀತಿಯ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಅವರು ನಮ್ಮ ಜಿಲ್ಲೆಗೆ ನಮಗೆಲ್ಲರಿಗೂ ಮಾದರಿಯಾಗೋ ರೀತಿಯಲ್ಲಿ
ಸಹಕಾರಿ ಕ್ಷೇತ್ರವನ್ನು ಬೆಳೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಇವತ್ತು ಅವರ 146ನೇ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲೂ ಭಾಗಿಯಾಗಿದ್ದೇವೆ. ಅವರಿಗೆ ನಮನವನ್ನು ಸಲ್ಲಿಸಿ ಅವರಿಗೆ ನಮಗೆಲ್ಲರಿಗೂ ಅವರ ಆಶೀರ್ವಾದ ಸಿಕ್ಕಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.